ಒಂದೇ ಕಲ್ಲಿನಲ್ಲಿ ಎರಡು ವಿಗ್ರಹಗಳನ್ನು ಎಲ್ಲಾದರೂ ಕಂಡಿದ್ದೀರಾ? ಒಬ್ಬ ವ್ಯಾಪಾರಿಗೆ ನಾಗದೇವ ಕನಸಿನಲ್ಲಿ ಬಂದು ಹೇಳಿದ್ದೇನು? ಸುಬ್ರಹ್ಮಣ್ಯ ಸಂಡೂರು ರಾಜನಿಗೆ ಕೊಟ್ಟ ಎಚ್ಚರಿಕೆ ಏನು? ಭಕ್ತರು ತಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಇಲ್ಲಿ ಏನೆಲ್ಲ ಮಾಡುತ್ತಾರೆ ಗೊತ್ತಾ? ಹೌದು, ಈ ಎಲ್ಲ ಕುತೂಹಲಗಳ ಕೌತುಕ ಕ್ಷೇತ್ರವೇ ಘಾಟಿ ಸುಬ್ರಹ್ಮಣ್ಯ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಘಾಟಿ ಸುಬ್ರಹ್ಮಣ್ಯದ ಕೆಲವು ಅಚ್ಚರಿಯ ವಿಷಯಗಳನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರು ಗೋಚರವಾಗಿ ಬರೋಬ್ಬರಿ 600 ವರ್ಷಗಳೇ ಕಳೆದಿವೆ. ಈ ಕ್ಷೇತ್ರದ ಪೂರ್ವ ಇತಿಹಾಸದ ರೀತಿ, ವೀಳ್ಯದೆಲೆ ವ್ಯಾಪಾರಿಯೊಬ್ಬ ವ್ಯಾಪಾರಕ್ಕಾಗಿ ಹೋಗಿ ಬರುವಾಗ ಇಲ್ಲಿ ತಂಗುತ್ತಿದ್ದ. ಈ ವ್ಯಾಪಾರಿಯು ಪಕ್ಕದಲ್ಲಿ ಇರುವ ಕುಮಾರ ತೀರ್ಥ ಬಳಿ ಊಟ ಮಾಡಿ ನೀರು ಕುಡಿದು ಬಂದು, ಈಗ ಮೂಲ ಸ್ವಾಮಿ ಇರುವ ಬಲಭಾಗದಲ್ಲಿ 7 ಹೆಡೆಗಳು ಉದ್ಭವಿಸುವ ಶಿಲೆಯ ಮೇಲೆಯೇ ಮಲಗುತ್ತಿದ್ದನಂತೆ. ಒಮ್ಮೆ ಆತ ಮಲಗಿದ್ದಾಗ ನೆರಳಾಗಿರುವ ಮರದಡಿಯ ಈ ಶಿಲೆಯ ಮೇಲೆ ಭಾರವಾಗಿ ಏಕೆ ಮಲಗಿರುವೆ, ಏಳು ಏಳು ಎನ್ನುವ ಮಾತುಗಳು ಅವನಿಗೆ ಕೇಳಿ ಬರುತ್ತವೆ. ಇದು ಹಲವು ಬಾರಿ ಅವನ ಜೊತೆ ನಡೆಯುತ್ತದೆ. ಆಗ ಆತ ಇದು ಯಾವುದೋ ದುಷ್ಟಶಕ್ತಿಯ ಕಿಟಲೆ ಇರಬೇಕು ಎಂದುಕೊಂಡು ಸುಮ್ಮನಾಗುತ್ತಾನೆ. ಒಮ್ಮೆ ನಾಗರ ಪಂಚಮಿಯ ಹಬ್ಬದ ದಿನ ಆ ವ್ಯಾಪಾರಿ ಎಲೆ ಮಾರಿ ಆಯಾಸಗೊಂಡು ಆತ ಇದೇ ಶಿಲೆಯ ಮೇಲೆ ಮಲಗುತ್ತಾನೆ. ಆ ಸ್ವಾಮಿಯು ಕನಸಿನಲ್ಲಿ ಆ ವ್ಯಾಪಾರಿಗೆ ತನ್ನ ನಿಜ ಸ್ವರೂಪವನ್ನು ದರ್ಶನ ನೀಡಿ, ತಾನು ಈ ಶಿಲೆಗೆ 20 ಗಜಾಂತರದಲ್ಲಿ ಇರುವುದಾಗಿಯೂ ಈ ವಿಷಯವನ್ನ ತನ್ನ ಭಕ್ತರಾದ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಮಹಾರಾಜರಿಗೆ ತಿಳಿಸಬೇಕು, ಹಾಗೂ ಅವರು ಇಲ್ಲಿ ಗುಡಿ ಗೋಪುರ ಕಟ್ಟಿಸುತ್ತಾರೆ ಎಂಬುದಾಗಿ ತಿಳಿಸುತ್ತದೆ. ನಿನಗೆ ನಾನು ಜೀವನ ಅಂತ್ಯದಲ್ಲಿ ಮುಕ್ತ ನೀಡುವೆ ಎಂದು ಅಣತಿ ನೀಡಿ ದೇವರು ಅಲ್ಲಿಂದ ಅದೃಶ್ಯನಾಗುತ್ತಾನೆ. ಈ ಸ್ವಪ್ನದಿಂದ ಎಚ್ಚೆತ್ತ ವ್ಯಾಪಾರಿ ನಡೆದ ಎಲ್ಲ ದೃಷ್ಟಾಂತವನ್ನ ಒಬ್ಬ ಬ್ರಾಹ್ಮಣನನ್ನು ಕಂಡು ಹೇಳುತ್ತಾನೆ. ಆಗ ಆ ಬ್ರಾಹ್ಮಣ ಆ ಶಿಲೆಯ ಬಳಿ ಬಂದಾಗ ಸ್ವಾಮಿಯು ಕ್ಷಣ ಮಾತ್ರ ಸರ್ಪ ರೂಪದಲ್ಲಿ ಬ್ರಾಹ್ಮಣನಿಗೂ ದರ್ಶನ ನೀಡಿ ಅಲ್ಲಿಂದ ಮಾಯವಾಗುತ್ತಾನೆ. ಆಗ ಬ್ರಾಹ್ಮಣ ಮತ್ತು ವ್ಯಾಪಾರಿ ಇಬ್ಬರು ಕೂಡಿ ಸಂಡೂರಿಗೆ ಹೋಗಿ ರಾಜರ ದರ್ಶನ ಮಾಡಿ ತಮ್ಮ ಸ್ವಪ್ನದ ವೃತ್ತಾಂತವನ್ನು ತಿಳಿಸುತ್ತಾರೆ. ಆದರೆ ರಾಜನು ತನಗೆ ಹಲವು ರಾಜ ಕಾರ್ಯಗಳಿದ್ದು ತಕ್ಷಣವೇ ಅಲ್ಲಿಗೆ ಬರಲು ಆಗುವುದಿಲ್ಲವೆಂದು, ಅಗತ್ಯವಿದ್ದರೆ ಧನದ ಸಹಾಯ ಮಾಡುವೆನೆಂದು ಹೇಳಿ ನೀವೇ ದೇಗುಲವನ್ನು ಕಟ್ಟಿ ಎಂದು ಹೇಳುತ್ತಾನೆ. ಇದರಿಂದ ನೊಂದ ವರ್ತಕ ಮತ್ತು ಬ್ರಾಹ್ಮಣರು, ಮಹಾಸ್ವಾಮಿ, ಆ ಭಗವಂತನ ಅಣತಿಯನ್ನು ನಿಮಗೆ ತಿಳಿಸಿದ್ದೇವೆ, ನಮಗೆ ಹೊರಡಲು ಅಪ್ಪಣೆ ಕೊಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಷ್ಟು ದೂರ ಪ್ರಯಾಣ ಮಾಡಿದ್ದ ಆ ಇಬ್ಬರು ಆ ದಿನ ಅದೇ ಊರಿನ ಬ್ರಾಹ್ಮಣ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳಲು ನಿರ್ಧಾರ ಮಾಡುತ್ತಾರೆ. ಅದೇ ರಾತ್ರಿ ರಾಜನ ಸ್ವಪ್ನದಲ್ಲಿ ಉಗ್ರವಾಗಿ ಕಾಣಿಸಿಕೊಂಡ ಸ್ವಾಮಿಯು ತನ್ನ ಆಜ್ಞೆಯನ್ನು ತಿರಸ್ಕರಿಸಿದ ರಾಜನ ಮೇಲೆ ಸಿಟ್ಟಾಗುತ್ತಾನೆ. ನೀನು ನನ್ನ ಅಣತಿ ತಿರಸ್ಕರಿಸಿರುವ ಫಲವಾಗಿ ನಿನ್ನ ಖಜಾನೆ ಬರಿದಾಗಿ ನಿನ್ನ ಪುತ್ರ ಪೌತ್ರ ಕಳಾತ್ರಿಗಳಿಗೆ ಕಷ್ಟ ಬರಲಿದೆ ಎಂದು ಎಚ್ಚರಿಸುತ್ತಾನೆ. ಕೂಡಲೇ ನಿದ್ದೆಯಿಂದ ಎದ್ದ ಸಂಡೂರಿನ ಮಹಾರಾಜರು ತಮ್ಮ ತಪ್ಪಿಗೆ ದೇವರ ಕ್ಷಮೆ ಕೋರಿ ಆ ವರ್ತಕ ಮತ್ತು ಬ್ರಾಹ್ಮಣರನ್ನು ಹುಡುಕಿ ಕರೆಸಿ ಅವರೊಂದಿಗೆ ಘಾಟಿಯತ್ತ ಪ್ರಯಾಣ ಬೆಳೆಸುತ್ತಾರೆ. ಆ ಕ್ಷೇತ್ರಕ್ಕೆ ಬಂದು ಮೂಲ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಅಣತಿಯಂತೆ ಗುಡಿ ಗೋಪುರ ಕಟ್ಟಿಸಿ ಆ ಬ್ರಾಹ್ಮಣನನ್ನೇ ಪೂಜೆಗೆ ಅಲ್ಲಿ ನೇಮಿಸುತ್ತಾರೆ. ಪೂಜಾದಿಗಳಿಗೆ ಭೂಮಿಯನ್ನು ದಾನವಾಗಿ ನೀಡುತ್ತಾರೆ. ಇಂದು ಕೂಡ ಅದೇ ಅರ್ಚಕರ ವಂಶಸ್ಥರು ಇಲ್ಲಿ ಪೂಜೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಸ್ಥಳದಲ್ಲಿ ಸಂಡೂರಿನ ಮಹಾರಾಜರಿಗೆ ಹುತ್ತದಲ್ಲಿ ದೊರೆತಂತಹ ಲಕ್ಷ್ಮೀ ನರಸಿಂಹ ಸಮೇತ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾನೆ. ಪೂರ್ವ ಮುಖವಾಗಿ 7 ಹೆಡೆಯ ಸುಬ್ರಹ್ಮಣ್ಯ ಸ್ವಾಮಿ ಇದ್ದರೆ ಪಶ್ಚಿಮ ಮುಖವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ಇದೆ. ಮುಂದುಗಡೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಾತ್ರ ನೋಡಬಹುದು. ಹಿಂದುಗಡೆ ಇರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿಯನ್ನು ನೋಡಬೇಕೆಂದರೆ ನೀವು ದೊಡ್ಡ ಕನ್ನಡಿಯ ನೆರವಿನಿಂದ ದರ್ಶಿಸಬಹುದು ಅಷ್ಟೇ. ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಡೂರಿನ ಗೋರ್ಪಡೆ ವಂಶದ ಅರಸರು 1600ರಲ್ಲಿ ಶ್ರೀ ಸ್ವಾಮಿಯವರಿಗೆ ದೇವಾಲಯನ ನಿರ್ಮಿಸಿದರು. ಇದು ಪುರಾತನವಾದ ದೇವಾಲಯವಾಗಿದೆ. ಮುಂದೆ ಶ್ರೀ ಸ್ವಾಮಿಗೆ ಮೈಸೂರಿನ ಸಂಸ್ಥಾನದ ಅರಸರಾದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1900ರಲ್ಲಿ ದೇವಾಲಯದ ಮುಂಭಾಗದ ಮುಖ್ಯ ದ್ವಾರ ಅಂದ್ರೆ ರಾಜಗೋಪುರವನ್ನು ಕೂಡ ನಿರ್ಮಿಸಿಕೊಡುತ್ತಾರೆ. ಇದೇ ಕಾರಣ ಇಲ್ಲಿ ಸಾವಿರಾರು ಭಕ್ತರು ಪ್ರತಿನಿತ್ಯ ಭೇಟಿ ಕೊಡುತ್ತಾರೆ. ಇದೇ ಕಾರಣ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು 3 ಕಲ್ಲಿನ ನಾಗ ಸರ್ಪವನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇಲ್ಲಿ ಮಧ್ಯದ ಎಡೆಯಲ್ಲಿ ಮುದ್ದು ನಾಗಮ್ಮ ಎನ್ನುವ ಶಾಪಕನ್ನೆ, 2 ಎಡೆಯಲ್ಲಿ
ದ್ವಿಪುಣೆ ಎಂದು ಕರೆಯುತ್ತಾರೆ. 7 ಹೆಡೆಯಲ್ಲಿರುವ ನಾಗರಹವನ್ನ ಇಲ್ಲಿ ಸಪ್ತಪಣೆ ಎಂದು ಕರೆಯುತ್ತಾರೆ. ಕಾಮ, ಮೋಕ್ಷ, ಫಲಪ್ರದ ಎಂದು ತಮ್ಮ ಜೀವನದಲ್ಲಿ ಸಪ್ತ ಜನ್ಮಗಳಿಗೆ ದೋಷ ಪರಿಹಾರಕ್ಕಾಗಿ ಈ ಕ್ಷೇತ್ರದಲ್ಲಿ ನಾಗ ಪ್ರತಿಷ್ಠಾಪನೆ ಕಾರ್ಯವನ್ನು ಮಾಡುವುದರಿಂದ ಸಂತಾನ ಭಾಗ್ಯ ಮತ್ತು ಸಂತಾನವಿಲ್ಲದೆ ಇರುವಂತಹ ಭಕ್ತಾದಿಗಳಿಗೆ ಸ್ವಾಮಿಯ ಕೃಪೆಯಿಂದ ನಾಗ ಪ್ರತಿಷ್ಠಾಪನೆ ಎನ್ನುವ ಪ್ರಾಯಶ್ಚಿತ ಕರ್ಮದಿಂದ ಅವರಿಗೆ ಸಂತಾನ ಭಾಗ್ಯವು ನೆರವೇರುತ್ತದೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನ ದೊರೆಯುತ್ತದೆ. ಲಗ್ನದಲ್ಲಿ ಕುಜ, ರಾಹು, ಕೇತುಗಳ ದೋಷವಿದ್ದರೂ ಸುಬ್ರಹ್ಮಣ್ಯನ ಸೇವೆ ಮಾಡುವುದರಿಂದ ಮುಖ್ಯವಾಗಿ ಸರ್ಪ ಸಂಸ್ಕಾರ, ಸರ್ಪ ದೋಷಗಳು ಮತ್ತು ಪೂರ್ವದಲ್ಲಿ ತಮ್ಮ ಹೊಲಗಳಲ್ಲಿ ಜಮೀನುಗಳಲ್ಲಿ ಸರ್ಪವನ್ನು ಹೊಡೆದಿದ್ದರೆ ಅವರಿಗೆ ಅವರ ದೋಷಗಳು ಇದ್ದಲ್ಲಿ ಹುತ್ತವನ್ನು ಹೊಡೆದು ಹಾಕಿದ್ದಲ್ಲಿ ಸರ್ಪವಾಸ ಸ್ಥಳ ಅಂದ್ರೆ ವಾಲ್ಮೀಕ ಛೇದನ ಎಂದು ಹೇಳುತ್ತೇವೆ. ಅಂದ್ರೆ ಸರ್ಪದ ವಾಸಸ್ಥಾನವನ್ನು ಹೊಡೆದು ಹಾಕಿರುವುದು, ನಾಶ ಮಾಡಿರುವುದು, ಇವೆಲ್ಲ ಬದಲಾವಣೆಗಳನ್ನು ಮಾಡುವುದು. ಸರ್ಪಗಳ ನಾಶ ಅಂದ್ರೆ ಸರ್ಪಗಳ ಸಂತಾನವನ್ನು ನಾಶ ಮಾಡಿರುವುದು, ಇವೆಲ್ಲ ದೋಷಕ್ಕೂ ಕಾರಣವಾಗಿರುತ್ತದೆ. ಅಂತಹ ದೋಷಗಳನ್ನು ಹೊಂದಿರುವವರು ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಸರ್ಪ ಜನ್ಮಗಳ ಸರ್ಪ ದೋಷಗಳ ನಿವಾರಣೆ ಆಗುತ್ತದೆ ಎಂದು ಪೂರ್ವಜರು ಇಲ್ಲಿ ನಡೆದುಕೊಂಡು ಬಂದಿದ್ದಾರೆ. ಇದೇ ಕಾರಣ ಈಗಲೂ ಕೂಡ ಇಲ್ಲಿ ಸರ್ಪ ಸಂಸ್ಕಾರ ಮತ್ತು ಸರ್ಪದೋಷ ನಿವಾರಣೆಯನ್ನು ಮಾಡಲಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪ ಸ್ವರೂಪಿಣಿಯಾಗಿರುವುದರಿಂದ ವಿಶೇಷವಾಗಿ ಮಂಗಳವಾರ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕುಮಾರಧಾರ ಎನ್ನುವ ಪುಷ್ಕರಣಿಯಲ್ಲಿ ತಲೆಯಿಂದ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಸ್ವಾಮಿಯ ಪ್ರಾಂಗಣದಲ್ಲಿ 48 ಪ್ರದಕ್ಷಿಣೆ ಅಂದರೆ 1 ಮಂಡಲ ಪ್ರದಕ್ಷಿಣೆಯನ್ನು 5 ಮಂಗಳವಾರ, 10 ಮಂಗಳವಾರ ಮತ್ತು 11 ಮಂಗಳವಾರ ಅವರ ಸಂಖ್ಯಾನುಸಾರ ಪ್ರದಕ್ಷಿಣೆಯನ್ನು ಮಾಡಿ ಸೇವೆಯನ್ನು ಮಾಡುವುದರಿಂದ ಅವರ ಅಭಿಷ್ಟಗಳು ನೆರವೇರುತ್ತವೆ ಎನ್ನುವ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿದೆ. ಹಾಗೆಯೇ ಆಡಳಿತ ವತಿಯಿಂದ ಈ ದೇವಸ್ಥಾನದಲ್ಲಿ ತಿಂಗಳಿಗೆ 1 ಬಾರಿ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತು ಅಶ್ಲೇಷ ನಕ್ಷತ್ರದ ದಿನದಂದು ಪುನರ್ವಸು ನಕ್ಷತ್ರ ದಿನ ಸರ್ಪ ಸಂಸ್ಕಾರ, ಪುಷ್ಯ ನಕ್ಷತ್ರ ದಿನ ಪಿಂಡ ಪ್ರದಾನ ಮತ್ತು ಪ್ರಾಯಶ್ಚಿತ ಕರ್ಮಗಳು, ಅಶ್ಲೇಷ ನಕ್ಷತ್ರ ದಿನ ಅಶ್ಲೇಷ ಬಲಿ ಎನ್ನುವ ಕಾರ್ಯಕ್ರಮಗಳು ದೇವಸ್ಥಾನದ ವತಿಯಿಂದಲೇ ಸಕಲ ಭಕ್ತಾದಿಗಳಿಗೆ ನೆರವೇರಿಸಲಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ದೋಷಗಳು ನಿಮ್ಮಲ್ಲಿ ಇದ್ದರೆ, ಅದರಲ್ಲೂ ನಾಗ ಪಂಚಮಿಯ ದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಿಮ್ಮಲ್ಲಿರುವ ಎಲ್ಲ ದೋಷಗಳು ನಾಶವಾಗುತ್ತವೆ ಹಾಗೂ ನೀವು ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಕಾಣಬಹುದೆಂದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ಹಾಗಾದ್ರೆ ತಡ ಯಾಕೆ? ಇದೇ ನಾಗ ಪಂಚಮಿಯ ದಿನದಂದು ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟು ಆ ಸುಬ್ರಹ್ಮಣ್ಯನ ಆಶೀರ್ವಾದವನ್ನು ಪಡೆದು ಸರ್ಪದೋಷ, ನಾಗದೋಷಗಳಿಂದ ದೂರವಾಗಿರಿ. ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೇನಾದ್ರೂ ಸಮಯ ಸಿಕ್ಕರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸುಬ್ರಹ್ಮಣ್ಯನ ಆಶೀರ್ವಾದವನ್ನ ಪಡೆಯಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.